ನಮಗೆ ಬೆಳಗಿನಿಂದಲೇ ಒಂದು ಆತಂಕ ಇತ್ತು. ಇವತ್ತು ನಡೆಯುವಂತಹ ವಾಲಿಬಾಲ್ ಪಂದ್ಯಾಟ ಸೂರಜ್ ಪಿ ಕಾಲೇಜಲ್ಲಿ ನಡೀತದ ಅಥವಾ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೀತದ? ಕೊನೆಗೂ ಕೂಡ ಸೂರಜ್ ಪಿ ಕಾಲೇಜಲ್ಲಿ ಅಂತ ನಿರ್ಧಾರವಾಗಿದೆ. ಸರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಸೂರಜ್ ಪದವಿ ಪೂರ್ವ ಕಾಲೇಜ್ ಇವರು ನಡೆಸಿಕೊಡುವ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟದ ಕಾರ್ಯಕ್ರಮದಲ್ಲೆಲ್ಲ ನಾವೆಂದು ಸೇರಿದ್ದೇವೆ. ಮನುಷ್ಯನ ಬದುಕು ಬರೀ ಅಂಕಪಟ್ಟಿ ಮಾತ್ರವಲ್ಲ, ಓದು ಮಾತ್ರವಲ್ಲ, ಅದರ ಜೊತೆ ಮತ್ತು ಬಾಹ್ಯ ಸೌಂದರ್ಯದ ಒಳಗುಟ್ಟೆ ಕ್ರೀಡೆ. ಭವಿಷ್ಯದಲ್ಲಿ ಏನೇ ಸಾಧನೆ ಮಾಡುವುದಾದರೂ ಅದರಲ್ಲಿ ನೀವು ಇವತ್ತು ಹಲವಾರು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬಂದಿದ್ದೀರಾ, ತುಂಬಾ ಸಂತೋಷದ ವಿಷಯ. ಆದರೆ ಆಡುವಾಗ ಕೇವಲ ಪದಕಗಳಿಗೋಸ್ಕರ, ಕೇವಲ ಟ್ರೋಫಿಗಳಿಗೋಸ್ಕರ ಮಾತ್ರ ಆಡುವುದಲ್ಲ. ಸೋತರೆ ನೀವು ಅಡ್ವೈಸರ್ ಆಗ್ತೀರಾ, ಗೆದ್ದರೆ ನೀವು ಲೀಡರ್ ಆಗ್ತೀರಾ. ಲಾಸ್ ಎರಡರಲ್ಲಿ ಕೂಡ ಇಲ್ಲ. ಅಡ್ವೈಸರ್ ಕೂಡ ಆಗ್ಬೋದು, ಲೀಡರ್ ಕೂಡ ಆಗ್ಬೋದು. ಅಡ್ವೈಸರ್ ಹಲವಾರು ಉಪಯೋಗಗಳಿವೆ. ಅದರಲ್ಲಿ ನೀವೊಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗುತ್ತದೆ, ಪರ್ಸನಾಲಿಟಿ ಕೂಡ ಡೆವಲಪ್ಮೆಂಟ್ ಆಗುತ್ತದೆ, ಲೀಡರ್ಶಿಪ್ ಕ್ವಾಲಿಟಿ ಕೂಡ ನಿಮ್ಮದಾಗ್ತದೆ. ಹಾಗಾಗಿ ಸ್ಪರ್ಧೆ ಅಂತ ಬರುವಾಗ ನೀವು ಅದನ್ನು ಇಲ್ಲಿಗೆ ನಿಲ್ಲಿಸುವುದಲ್ಲ, ಕೇವಲ ವಿದ್ಯಾರ್ಥಿ ಜೀವನದಲ್ಲಿ ನಿಲ್ಲಿಸುವುದಲ್ಲ. ಸ್ಪರ್ಧೆ ಎನ್ನುವಂಥದ್ದು ನಿಮ್ಮ ಜೀವನದ ಅಂತ್ಯದವರೆಗೆ ಕೂಡ ರೂಢಿಸಿಕೊಳ್ಳಿ. ಸೋಲು ಗೆಲುವು ಸಾಮಾನ್ಯ, ಸೋಲು ಬಂತು ಅಂತ ನೀವು ಅರ್ಥದಲ್ಲಿ ನಿಲ್ಲಿಸುವುದಲ್ಲ. ಕ್ರೀಡೆ ಅನ್ನುವಂಥದ್ದು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ನಡೀತಾ ಇರಲಿ ಅಂತ ಹೇಳುತ್ತಾ ಕೆಲವೊಂದು ವಿಚಾರಗಳಿರುವಂಥದ್ದು. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲು ದೇವರ ಅನುಗ್ರಹ ಮುಖ್ಯ. ಹಾಗಾಗಿ ಇವತ್ತು ದೇವರ ಪ್ರಾರ್ಥನೆಯ ಜೊತೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಮಾಡಲು ಬರ್ತಿದ್ದಾರೆ. ಈಗ ಅವರನ್ನು ವೇದಿಕೆಯ ಮುಂದೆ ಬರಮಾಡಿಕೊಡ್ತಾ ಇದ್ದಾರೆ. ಸ್ವಾಗತಿಸುವುದು ನಮ್ಮ ಸಂಪ್ರದಾಯ ಮತ್ತು ಸಂಪ್ರದಾಯ. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ರಕ್ಷಿತ್ ಕುಲಾರ್ ಇವರು ಈಗ ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ತೆ. ಇಂದಿನ ಈ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟಕ್ಕೆ ನಮ್ಮ ನೆಚ್ಚಿನ DDP ಆಗಿರುವಂತಹ ಜಯಣ್ಣ ಸಿಡಿ ಸರ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರೊಂದು ಕಿರು ಪರಿಚಯ. ಇವರು 1993ರಲ್ಲಿ ಲೆಕ್ಚರರ್ ಇನ್ ಕಾಮರ್ಸ್ ಆಗಿ ಕೆಲಸ ಮಾಡಿ 2009ರಲ್ಲಿ ಪ್ರಿನ್ಸಿಪಲ್ ದಕ್ಷಿಣ ಕನ್ನಡ ಶಿಶಿಲಾ ಅನ್ನೋ ಬೆಳ್ತಂಗಡಿ ಏರಿಯಾದಲ್ಲಿ ದುಡಿದು 2021ನೇ ಇಸವಿಯಲ್ಲಿ 2021ನೇ ವರ್ಷದಲ್ಲಿ ದಕ್ಷಿಣ ಕನ್ನಡದ ಉಪನಿರ್ದೇಶಕರಾಗಿ ದುಡಿದು ಇವರು ಬಂದ ಮೇಲೆ 2 ವರ್ಷದಲ್ಲಿ ನಮಗೆ ಸತತ ದಕ್ಷಿಣ ಕನ್ನಡಕ್ಕೆ ಫಸ್ಟ್ ಪ್ಲೇಸ್ ಇನ್ PUC ರಿಸಲ್ಟ್ ಬಂದಿದೆ.
ಇನ್ನು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ 2000 ಲಾಸ್ಟ್ ಇಯರ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ 9 ಸ್ಟೇಟ್ ರ್ಯಾಂಕ್ ಬಂದಿದೆ. ಅದರಲ್ಲಿ ಫಸ್ಟ್ ಪ್ರೈಸ್ 600 ಔಟ್ ಆಫ್ 600 ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದಿದೆ. ಥ್ಯಾಂಕ್ ಯು ಸರ್. ಇವರಿಗೆ ನಮ್ಮ ಈ ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಸ್ಕೂಲ್ ಹಾಗೂ ನಮ್ಮ ಶಿಕ್ಷಕ ವೃಂದ, ಇಲ್ಲಿ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿ ವೃಂದ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಇನ್ನೋರ್ವ ಅತಿಥಿ ಮಂಜುನಾಥನ್ MG, ಇವರು ನಮ್ಮ BEO ಆಗಿದ್ದಾರೆ ಬಂಟ್ವಾಳ ತಾಲೂಕಿನ. ಇವರ ಬಗ್ಗೆ ಒಂದು ಕಿರು ಪರಿಚಯ. ಇವರು 1999ರಲ್ಲಿ ಮಾಸ್ಟರ್ KES ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಅದು KPSC ಅಂಡರ್ ಬರುತ್ತದೆ. ಇವರು ಹೈಸ್ಕೂಲ್ HM ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅದರೊಟ್ಟಿಗೆ ಸಹಾಯಕ ನಿರ್ದೇಶಕರಾಗಿ 4 ವರ್ಷ ಕೂಡ ಇವರು ಸತತ ಶ್ರಮ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 2 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಇವರು 4 ವರ್ಷ BEO ಆಗಿ ಈಗ ಪ್ರೆಸೆಂಟ್ಲಿ ನಮ್ಮ ಬಂಟ್ವಾಳ ತಾಲೂಕಿಗೆ ಬಂದಿದ್ದಾರೆ. ಸರ್, ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಇಂದಿನ ಈ ಕಾರ್ಯಕ್ರಮದ ಪ್ರೆಸಿಡೆನ್ಷಿಯಲ್ ಪ್ಲೇಸ್ ಅನ್ನು ಅಕ್ವೈರ್ ಮಾಡಿದಂತಹ ನಮ್ಮ ಚೇರ್ಮನ್ ಆದಂತಹ ಡಾಕ್ಟರ್ ಮಂಜುನಾಥ್ S. ರೇವಣ್ಕರ್, ಇವರು ಕೂಡ ಈ ಪ್ರೋಗ್ರಾಮ್ ಮಾಡೋ ವಿಷಯದಲ್ಲಿ ಎಲ್ಲ ಸಪೋರ್ಟ್ ಕೊಟ್ಟು ನಮ್ಮ ಮಕ್ಕಳಿಗೆ, ನಮ್ಮ ಊರ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಚೆನ್ನಾಗಿ ಪ್ರೋಗ್ರಾಮ್ ಆಗಲಿ ಅಂತ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಸರ್. ಇವತ್ತು ಸ್ವಲ್ಪ ಕಾರಣಾಂತರದಿಂದ ಲೇಟ್ ಆಯಿತು. ಮಳೆಯ ವಿಷಯ, ಬೆಳಿಗ್ಗೆ ಬಾರಿ ಟೆನ್ಷನ್, ಮಾಡೋದಾ ಬೇಡವಾ, ಇಲ್ಲಿ ಮಾಡೋದಾ ಅಲ್ಲಿ ಮಾಡೋದಾ, ಅರುಣ್ ಸರ್ ಹೇಳಿದಾಗೆ. ಸೊ ಫೈನಲಿ ಸೂರಜಲ್ಲಿ ಮಾಡುವಂತ ಡಿಸೈಡ್ ಆಗಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಎಲ್ಲ PD ಸರ್ ಅವರೊಂದು ಇಲ್ಲಿ ಟೈಮಿಗೆ ಬಂದು ಅಟ್ಲೀಸ್ಟ್ ಲೇಟ್ ಆದ್ರೂ ಕೂಡ ಈಗೆಲ್ಲ ಸ್ಟೂಡೆಂಟ್ಸ್ ಅನ್ನು ಕರ್ಕೊಂಡು ಬಂದು ಒಂದು ಪ್ರೋಗ್ರಾಮ್ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಮಾಡಿದ್ದೀರಾ. ನಿಮ್ಗೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಬಯಸುತ್ತೇವೆ. ಹಾಗೂ ಪತ್ರಿಕೆಯವರು ಕೂಡ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಈ ಸ್ವಾಗತ. ಕೊನೆಯದಾಗಿ ನಾವು ಪ್ರೋಗ್ರಾಮ್ ಮಾಡೋದು ಮಕ್ಕಳಿಗೋಸ್ಕರ. ನೀವೆಲ್ಲ ಆಡ್ತಾ ಇದ್ದೀರಾ. ಆಡೋದ್ರಲ್ಲಿ ಗೆಲುವು ಸೋಲು ಕಾಮನ್. ಸರ್ ಹೇಳಿದಾಗೆ ಗೆದ್ರೆ ನಾವು ಲೀಡರ್ ಆಗ್ತೀವ, ಸೋತ್ರೆ ನಾವು ಇನ್ನೊಬ್ರಿಗೆ ಹೇಳುವಂತವ್ರು ಆಗ್ತೀರಾ. ಸೊ ಅದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿ ಆಡಿ. ನಿಮ್ಗೆಲ್ಲರೂ ಕೂಡ ನಮ್ಮ ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಸ್ಕೂಲಿಗೆ ಸ್ವಾಗತ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಾಮಯ. ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ನಾವು ಇವತ್ತು ಕ್ರೀಡಾಕೂಟ ಕಾರ್ಯಕ್ರಮವನ್ನು ಬೆಳಗುವ ರೀತಿಯಲ್ಲಿ ಎಲ್ಲ ಕಡೆ ಪಸರಿಸೋಣ. ನಾವು ಇಂದು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಆರಂಭ ಮಾಡುವಂಥದ್ದು. ಈಗ ಉದ್ಘಾಟಕರಲ್ಲಿ ದೀಪವನ್ನು ಬೆಳಗುವಂತಹ शत्रुबुद्धि विनाशाय दीपज्योतिर्गमय ಉದ್ಘಾಟನೆಯನ್ನು ಮಾಡಿರುವಂತಹ ಗಣ್ಯರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಗಿರುವಂತಹ ಶ್ರೀ
ಶ್ರೀ ಜಯಣ್ಣ ಇವರು ಇವತ್ತಿನ ಕ್ರೀಡಾಕೂಟದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಉಳ್ಳಾಲ ತಾಲೂಕು ನಡೆಯುವಂತಹ ತಾಲೂಕು ಮಟ್ಟದ ವಾಲಿಬಾಲ್ ಕ್ರೀಡಾಕೂಟವನ್ನು ಆಯೋಜಿಸಿರುವಂತಹ ಸೂರಜ್ ಕಾಲೇಜಿನ ಚೇರ್ಮನ್ ಆದಂತಹ ರೇವಣ್ಕರ್ ಸರ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಂಜುನಾಥರವರೇ, ಪ್ರಾಂಶುಪಾಲರಾದಂಥ ರಕ್ಷಿತ್ ಅವರೇ, ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಆಗಮಿಸಿರುವಂತಹ ದೈಹಿಕ ಶಿಕ್ಷಣ ಉಪನ್ಯಾಸಕರೇ, ಕಾಲೇಜಿನ ಮತ್ತು ಪ್ರೌಢಶಾಲೆ ಉಪನ್ಯಾಸಕರೇ ಮತ್ತು ಶಿಕ್ಷಕರೇ, ಮಾಧ್ಯಮ ಮಿತ್ರರೇ, ಪ್ರೀತಿಯ ಕ್ರೀಡಾಪಟುಗಳೇ, ಬಹುಶಃ ಎಲ್ಲರಿಗೂ ಬೆಳಗಿನ ಒಂದು ಆತಂಕ ಕಾಡ್ತಾ ಇತ್ತು. ಅದು ಬಿಡುಗಡೆ ಆಗುವಂಥ ಸಂದರ್ಭ ಬಂದಿರುವಂಥದ್ದು. ವಿದ್ಯಾರ್ಥಿಗಳೇ, ಬಹುಶಃ ನೀವೆಲ್ಲ ಬಹಳ ಸಂಭ್ರಮದಿಂದ ಖುಷಿಯಿಂದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಡುವುದಕ್ಕೆಲ್ಲ ಆಗಮಿಸಿ ತಯಾರಿಯನ್ನು ಮಾಡಿಕೊಂಡಿದ್ದೀರ. ಇದಕ್ಕೆ ಪರಿಪೂರ್ಣವಾಗಿ ನಾನು ಶ್ಲಾಘನೆ ಮಾಡಬೇಕಾಗಿರುವಂಥದ್ದು ನಮ್ಮ ಸೂರಜ್ ಕಾಲೇಜಿನ ಚೇರ್ಮನ್ ಮತ್ತು ಅವರ ಸ್ಟಾಫನ್ನು ನಾನು ಶ್ಲಾಘನೆ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆಯ ಕ್ರೀಡಾಪಟುಗಳನ್ನು, ಒಂದು ಕ್ರೀಡಾ ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಯಾಕೆ ನಡೆಸಬಾರದು ಅನ್ನೋ ಒಂದು ಮನೋಭಾವ ಹೊಂದಿರೋದಕ್ಕೆ ನಾನು ನನ್ನ ಇಲಾಖೆಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಪಠ್ಯಕ್ಕೆ ಎಷ್ಟು ನೀವು ಆಸಕ್ತಿಯನ್ನು ಕೊಡ್ತೀರೋ, ಪಠ್ಯೇತರ ಚಟುವಟಿಕೆಗಳಲ್ಲಿ ನೀವು ಆಸಕ್ತಿಯನ್ನು ಕೊಟ್ಟರೆ ಪಠ್ಯಕ್ಕೆ ಪೂರಕವಾಗಿ ಕ್ರೀಡಾ ಚಟುವಟಿಕೆಗಳು ನಿಮ್ಮ ಬೆನ್ನೆಯನ್ನು ನಿಲ್ತವೆ. ಹಾಗಾಗಿ ಯಾವುದೇ ಆಗಲಿ ಪಠ್ಯದ ಚಟುವಟಿಕೆಗಳು ಅಂತಂದರೆ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಭಾಗವಹಿಸುವಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ ಆಗಿರುವಂಥದ್ದು. ವಿದ್ಯಾರ್ಥಿಗಳಲ್ಲಿರುವಂಥ ಮಾನಸಿಕ ಸಮತೋಲನ ಕಾಪಾಡುವಂಥದ್ದು ಕ್ರೀಡಾಪಟುಗಳ ಒಂದು ಆದ್ಯ ಕರ್ತವ್ಯ ಆಗಿರುವಂಥದ್ದು. ನಾನು ಯಾಕೆ ಕ್ರೀಡೆಯನ್ನು ಹೆಚ್ಚು ಪ್ರೀತಿಯನ್ನು ಮಾಡ್ತೀನಿ ಅಂದರೆ, ಕ್ರೀಡಾ ಚಟುವಟಿಕೆಗಳನ್ನು ನಾನು ಸುಮಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಸತತವಾಗಿ 10 ವರ್ಷ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿ ಕೆಲಸವನ್ನು ನಾನು ನಿರ್ವಹಿಸಿರುತ್ತೇನೆ. ಅಂದರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಈ ಕ್ರೀಡಾ ಚಟುವಟಿಕೆಗಳಲ್ಲಿ ನಾನು ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಆತ್ಮೀಯವಾಗಿ ನಾನು ಆ ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ಕೊಡ್ತಾ ಇದ್ದೆ. ಇದಕ್ಕೆ ಪೂರಕವಾದ ಉದಾಹರಣೆ ಅಂದರೆ ಬಹುಶಃ ವಾಲಿಬಾಲ್ ಅನ್ನೋದು ನನಗೆ ಬಹಳ ಮೆಚ್ಚಿನ ಒಂದು ಗುಂಪು ಸ್ಪರ್ಧೆ ಆಗಿರುವಂಥದ್ದು. ಬಹುಶಃ ಹೆಸರನ್ನು ಕೇಳಿರ್ಬೋದು, ಕುದುರೆಮುಖ ಅಂತ ಒಂದು ಪ್ಲೇಸ್ ಇದೆ, ನಿಮಗೆಲ್ಲರೂ ಗೊತ್ತಿರಬಹುದು. ಅಲ್ಲಿ ಇಲ್ಲಿಗಿಂತ ಮಳೆ ಜಾಸ್ತಿ, ಇಲ್ಲಿಯ ಮಳೆ ಅವಗುಣನೇ ಬೇರೆ, ಕುದುರೆಮುಖದಲ್ಲಿರುವಂಥ ಅವಗುಣನೇ ಬೇರೆ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಾವು ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸತತವಾಗಿ ಏನೇ ಆದರೂ ಮಳೆ ಬಿಡ್ತಾ ಇರಲ್ಲ. ಆ ಸಂದರ್ಭದಲ್ಲಿಯೂ ಸಹ ನಾವು ಕ್ರೀಡಾಕೂಟವನ್ನು ನಡೆಸಿ ಯಶಸ್ವಿಯಾಗಿರುವಂಥದ್ದು. ಸಾಮಾನ್ಯ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿ ವರ್ಷ ನಮ್ಮ ಕಾಲೇಜು ಪ್ರಥಮ ಬಹುಮಾನ ಪಡೆಯುವಂಥದ್ದು ಆಗಿತ್ತು. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ರೀಡಾಕೂಟ ನಿಮ್ಮೆಲ್ಲರಿಗೂ ಸೋಲು ಗೆಲುವನ್ನು ತಂದುಕೊಳ್ಬಹುದು. ಯಾವುದು ಬಂದರೂ ಸಂತೋಷ ಪಡಿ, ಆದರೆ ಅದಕ್ಕಿಂತ ಮುಂಚಿತವಾಗಿ ನೀವು ಈ ಸ್ಪರ್ಧೆಯಲ್ಲಿ ನಾನು ಪಾರ್ಟಿಸಿಪೇಷನ್ ಮಾಡಿದೆ ಅನ್ನೋದನ್ನು ನೀವು ಮನಗಂಡ್ರೆ ನಿಮಗೆ ಒಳ್ಳೆಯ ಫ್ಯೂಚರ್ ಇರುತ್ತೆ. ನಮಗೊಂದು ಸಣ್ಣ ಪ್ರಶಸ್ತಿ ಪತ್ರ ಸಿಕ್ಕಿರೂ ಸಾಕು, ನಮಗೆ ಅದು ಖುಷಿ ಪಡುವಂಥ ಕೆಲಸ ಆಗಿರುವಂಥದ್ದು. ನಿಮಗೆ ಗೊತ್ತಿದ್ದ ಹಾಗೆ ಸೋಲೆ ಗೆಲುವಿನ ಮೆಟ್ಟಿಲಾಗಿರುವಂಥದ್ದು. ಹಾಗಾಗಿ ಪಂದ್ಯದಲ್ಲಿ ಯಾವುದೇ ಥರದ ಸಮಸ್ಯೆಗಳಿಗೆ ಆಸ್ಪದ ಕೊಡದೆ ನಮ್ಮ ನಿಯಮಗಳನ್ನು ಪಾಲಿಸಿ ಇವತ್ತಿನ ಒಂದು ವಾಲಿಬಾಲ್ ಕ್ರೀಡಾಕೂಟ ಯಶಸ್ವಿ ಮಾಡಿಸ್ಕೊಡೋಕ್ಕೆ ಬಹುಶಃ ನಮ್ಮ ದೈಹಿಕ ಶಿಕ್ಷಣ ಉಪನ್ಯಾಸಕರು ತಯಾರಾಗಿದ್ದಾರೆ. ತುಂಬ ಆತ್ಮೀಯತೆಯಿಂದ ಪ್ರೀತಿಯಿಂದ ಕೆಲಸವನ್ನು ಮಾಡ್ತಾರೆ. ಯಾವುದೇ ಸಣ್ಣ ಸಮಸ್ಯೆ ಬಂದರೂ ಸಹ ಅದನ್ನು ಬಗೆಹರಿಸುವ ಕೆಲಸವನ್ನು ಮಾಡ್ತಾರೆ. ಇಲ್ಲಿಯವರೆಗೂ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಯಾವುದೇ ಥರದ ಈ ಥರ ಘಟನೆಗಳಾಗಲಿ ಸಮಸ್ಯೆಗಳನ್ನಾಗಿ ನನ್ನ ಗಮನಕ್ಕೆ ಯಾವುದೇ ದೈಹಿಕ ಶಿಕ್ಷಣ ಉಪನ್ಯಾಸಕರು ತಂದಿಲ್ಲ ಇಲ್ಲಿವರೆಗೂ. ಹಾಗಾಗಿ ಎಲ್ಲರೂ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಆಗಿರ್ಬೋದು ಅಥವಾ
ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಗಿರಬಹುದು, ಎಲ್ಲ ಕ್ರೀಡೆಗಳನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋಕ್ಕೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ನಾನು ಅವರಿಗೆ ಅಭಿನಂದನೆಗಳ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಮ್ಮ ರೇವಣಕರ್ ಸಂತರ ಒಂದು ಸಹಯೋಗದೊಂದಿಗೆ, ಹಲವರ ಸಹಯೋಗದೊಂದಿಗೆ ನಾವು ಕಳೆದ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸ್ಟೇಟ್ ಲೆವೆಲ್ ಅಥ್ಲೆಟಿಕ್ಸನ್ನು ನಾವು ನಡೆಸಿಕೊಟ್ಟು ತುಂಬ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಉಪನ್ಯಾಸಕರು, ಪ್ರಾಂಶುಪಾಲರು, ಉಪನ್ಯಾಸಕರು ಎಲ್ಲ ನಡೆಸಿಕೊಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಇದ್ದಂಗೆ ನಮ್ಮ ದಕ್ಷಿಣದಲ್ಲಿ ನಡೆಯುವಂಥ ಕ್ರೀಡಾಕೂಟ ಇಡೀ ಕರ್ನಾಟಕದ ಸುತ್ತ ಪ್ರಸರಿರುವಂಥದ್ದು. ದಕ್ಷಿಣ ಜಿಲ್ಲೆ ನಾವು ಸ್ಪೋರ್ಟ್ಸಿಗೆ ಬರೋಕ್ಕೆ ತುಂಬ ಖುಷಿಯಾಗುತ್ತಂತ ಹೇಳುವಂಥ ವಿದ್ಯಾರ್ಥಿಗಳ ಅನಿಸಿಕೆ ಮತ್ತು ದೈಹಿಕ ಶಿಕ್ಷಣ ಉಪನ್ಯಾಸಕ್ಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವಂಥದ್ದು. ಆ ಒಂದು ಧೈರ್ಯದ ಮೇಲೆ ಪುನಃ ಈ ವರ್ಷ ನಮ್ಮ ದಕ್ಷಿಣ ಜಿಲ್ಲೆಯಿಂದ ನಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ನಮ್ಮ ನಿರ್ದೇಶಕರಾದಂಥ ಸಿಂಧು ಮೇಡಮ್ ಅವರು ಇಲ್ಲೇ ಜಿಲ್ಲಾಧಿಕಾರಿ ಕೆಲಸವನ್ನು ಮಾಡಿರುವಂಥವರು, ನಮ್ಮ ಇಲಾಖೆಯ ನಿರ್ದೇಶಕರಾಗಿದ್ದಾರೆ. ಹಾಗಾಗಿ ಈ ವರ್ಷ ನ್ಯಾಷನಲ್ ಲೆವೆಲ್ ಕಬಡ್ಡಿಯನ್ನು ಮಾಡಿಕೊಡಿ ಅಂತೇಳಿ ನಮಗೆ ಒಂದು ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ವರ್ಷವೂ ಸಹ ನಮ್ಮ ದಕ್ಷಿಣ ಜಿಲ್ಲೆಗೆ ಒತ್ತು ಕೊಟ್ಟು ನಮ್ಮೆಲ್ಲರ ಮೇಲೆ ಪ್ರೀತಿಯನ್ನಿಟ್ಟು ಮಾಡಿ ಅಂತ ಹೇಳಿರೋದ್ರಿಂದ ಈಗಾಗಲೇ ಅದಕ್ಕೆ ತಯಾರನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಯಾವುದೇ ಆಗಲಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಸತತವಾಗಿ ನಾವು ಮಾಡುವಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದ್ದಾವೆ. ಅದಕ್ಕೆ ನೀವೆಲ್ಲರೂ ಸಹಕಾರಿಯಾಗಿದ್ದೀರಾ. ಈ ದಿವಸ ನಿಮ್ಮ ಎಲ್ಲ ಕ್ರೀಡಾಕೂಟ ಯಶಸ್ವಿಯಾಗಿ, ನಾನು ಮೊದಲೇ ಹೇಳಿದ ಹಾಗೆ ಸೋತವರು ಅದು ಒಂದು ನಮಗೆ ಚಾಲೆಂಜಿಂಗ್ ಅಂತ ತಗೊಳ್ಳಿ, ಗೆದ್ದವರು ಸಂತೋಷನ ಪಡಿ, ಸಮಾನವಾಗಿ ಸ್ವೀಕರಿಸಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ವಿದ್ಯಾರ್ಥಿಗಳಿಗೆ ಕ್ರೀಡೆಯ ಬಗ್ಗೆ ಕೆಲವೊಂದು ಸಲಹೆಗಳನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು. ಇದೀಗ ಮೊದಲನೇ ಕಾಲೇಜಿನ ಪದವಿಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಕರಾದಂತಹ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಶ್ರಫ್ ಸರ್ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಕರಾದಂತಹ ರಾಜೇಶ್ ಸರ್ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಡಿ ಜಯಣ್ಣ ಇವರಿಗೆ ನಮ್ಮ ಅಧ್ಯಕ್ಷರಾಗಿರುವಂತಹ ಚೇರ್ಮನ್ ಸರ್ ಶಾಲನ್ನು ನೀಡಿ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಮಕ್ಕಳು ಒಂದು ಸರಿ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಣಾಧಿಕಾರಿಯಾಗಿರುವಂತಹ ಎಂ.ಜಿ. ಮಂಜುನಾಥ್ ಸರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ನಮ್ಮ ಈ ಕ್ರೀಡೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೂರಜ್ ಕಾಲೇಜ್ ಮತ್ತು ನೆನದೀಪ ಸಂಯುಕ್ತ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಪದವಿ ಪೂರ್ವ ಕಾಲೇಜಿನ ವಾಲಿಬಾಲ್ ಕ್ರೀಡಾಕೂಟವನ್ನು ಏರ್ಪಡಿಸಿರುವ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ ಉಪನಿರ್ದೇಶಕರೇ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಮಂಜುನಾಥ್ ರೇವಣ್ಕರ್ ಅವರೇ, ರಕ್ಷಿತ್ ಉಳ್ಳಾಲ್ ಅವರೇ ಹಾಗೂ ಈ ಕ್ರೀಡಾಕೂಟದ ಸಂಯೋಜಕ ದೈಹಿಕ ಶಿಕ್ಷಣ ಅಧಿಕಾರಿಗಳೇ,
ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕ ಬಂಧು ಮಿತ್ರರೇ ಹಾಗೂ ಈ ಶಾಲೆಯ ಮತ್ತು ಕಾಲೇಜಿನ ಎಲ್ಲ ಗೌರವಾನ್ವಿತ ವೃತ್ತಿ ಸಂಬಂಧಿ ಶಿಕ್ಷಕ ಬಂಧು ಮಿತ್ರರ ಪ್ರೀತಿಯ ಮಕ್ಕಳು. ನಮ್ಮ ಮಾನ್ಯ ಉಪನಿರ್ದೇಶಕರು ಮಾತನಾಡಿದ್ರು, ತುಂಬ ಖುಷಿ ಆಯಿತು. ಹಾಗೆ ಮಂಜುನಾಥ್ ರೇವಣ್ಕರ್ ಅವ್ರ ಬಗ್ಗೆ ನನಗೆ ತುಂಬ ಖುಷಿ ಆಯಿತು. ಸರ್, ನಿಮ್ಮನ್ನು ನಾನು ನೋಡಿರಲಿಲ್ಲ ಸರ್, ಆದರೆ ನಿಮ್ಮ ಫೋನ್ ಮೂಲಕ ನನ್ನ ಹೃದಯವನ್ನು ತಟ್ಟಿದ್ರೆ, ಆದರೆ ದೈಹಿಕವಾಗಿ ನೋಡಿದಾಗ ನನಗೆ ದೈವಿಕ ಭಾವನೆ ಬಂತು ಸರ್. ತುಂಬ ಧನ್ಯವಾದಗಳು. ಯಾಕೆಂದರೆ ಸಮಾಜದಲ್ಲಿ ನಾನು ನನ್ನದು ಎಂದು ಬದುಕುವಂತಹ ವ್ಯಕ್ತಿಗಳೇ ಅದ್ಭುತ ಸಮೂಹದ ಸಂಪತ್ತಾಗಿದೆ. ಆದರೆ ಸಮಾಜಕ್ಕಾಗಿ ನಾನು ಏನಾದರೂ ಕೊಡಬೇಕು, ಸಮಾಜವೇ ನನ್ನ ಮನೆ, ಸಮಾಜವೇ ನನ್ನ ಬದುಕು ಅನ್ನುವಂಥ ಅಮೂಲ್ಯವಾದಂಥ ಸಮಾಜ ಸೇವೆ, ಶಿಕ್ಷಣ ಸೇವೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಂಜುನಾಥ್ ರೇವಣ್ಕರ್ ಅವರಿಗೆ 101 ನಮಸ್ಕಾರಗಳು ಸರ್. ಯಾಕೆಂದರೆ ಏನನ್ನಾದರೂ ಕೊಡ್ಬೋದು, ನಮಗೆ ಶಿಕ್ಷಣವನ್ನು ಯಾರ ಕೈಲೂ ಕೊಡೋಕ್ಕಾಗಲ್ಲ. ಏನನ್ನಾದರೂ ಗಳಿಸ್ಬೋದು, ಎಲ್ಲರೂ ಶಿಕ್ಷಣವನ್ನು ಗಳಿಸ್ಲಿಕ್ಕಾಗಲ್ಲ. ಆ ಶಿಕ್ಷಣವನ್ನು ಕಲಿಸುವಂಥ ಋವಾರಿಗಳಾಗಿ ಸಮಾಜದಲ್ಲಿ ಅಳಿಲು ಸೇವೆಯನ್ನು ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿಯಾದಂಥ ಶಕ್ತಿಯನ್ನು ನೀಡಿ, ಆಯುಷ ಆರೋಗ್ಯವನ್ನು ನೀಡಿ ಅಂತ ನಾನು ಹೇಳಲಿಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್. ಹಾಗೆಯೇ ಅವರ ಒಂದು ಸಣ್ಣ ತುಣುಕನ್ನು ನನಗೆ ಪರಿಚಯ ಮಾಡಿಕೊಟ್ರು. ಬಹಳ ಅದ್ಭುತವಾಗಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮಕ್ಕಳು ಕಲಿತಕ್ಕಂಥವ್ರು ಸಹ ಅದೃಷ್ಟವಂತ ಮಕ್ಕಳು ಅಂತ ನಾನು ಭಾವಿಸ್ಕೊಳ್ತೀನಿ. ಮತ್ತು ಹಾಗೆ ನಾವು ಹೇಳಿದ್ರು, ನಾನು ತುಂಬ ಕಷ್ಟದಲ್ಲಿ ಬೆಳೆದಿದ್ದೆ. ನನ್ನ ತಂದೆ ಪೋಸ್ಟ್ಮ್ಯಾನ್ ಕೆಲಸವನ್ನು ಮಾಡ್ತಾ ಇದ್ರು. ಬಹಳ ಕಷ್ಟಪಟ್ಟು ನಮ್ಮ ಬದುಕನ್ನು ಕಟ್ಟಿದ್ವಿ. ಆ ಕಷ್ಟದ ಬದುಕಿನ ಮೂಲಕ ಇಂತಹ ಒಂದು ಮೆಟ್ಟಿಲನ್ನು ಹತ್ತಲಿಕ್ಕೆ ನನಗೆ ಸಾಧ್ಯವಾಯಿತು ಅಂತ ಹೇಳಿದರು. ಬಹಳ ಖುಷಿ ಆಯಿತು ಸರ್. ಯಾಕೆಂದರೆ ಮನುಷ್ಯನಿಗೆ ಅತ್ಯಂತ ಅದ್ಭುತವಾದ ಪಾಠವನ್ನು ಕಲಿಸುವ ಗುರು ಅಂದರೆ ಬಡತನದಿಂದ ಮೇಲೆ ಬರುವಂಥವರು ನಕ್ಷತ್ರಗಳ ರೂಪದಲ್ಲಿ ಮೇಲಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರ ಜೀವನದ ಚರಿತ್ರೆ ಎಂದೂ ಸಹ ಅಮೂಲ್ಯವಾದಂಥ ಕಷ್ಟದ ರಹಸ್ಯಗಳಿರ್ತದೆ. ಅದನ್ನು ಭೇದಿಸಿ ಶಿಕ್ಷಣದ ಮೂಲಕ, ಒಳ್ಳೆಯ ಸಂಸ್ಕೃತಿಯ ನಡವಳಿಕೆಗಳ ಮೂಲಕ, ಒಳ್ಳೆಯ ಆಚಾರ ವಿಚಾರಗಳ ಮೂಲಕ ಮತ್ತು ಗುರಿಯನ್ನು ಪ್ರೀತಿಸುವುದರ ಮೂಲಕ ನಿಮ್ಮನ್ನು ನೀವು ರೂಪಿಸಿಕೊಂಡ್ರೆ ನೀವು ಸಹ ಮುಂದಿನ ನಾಯಕರುಗಳಾಗ್ತೀರಿ. ಇಲ್ಲಿ ಇವರು ಹೇಳ್ತಾ ಇದ್ರು, ಅವರು ದೈಹಿಕವಾಗಿ ಬಹಳ ಸಣ್ಣಕ್ಕಿದ್ದಾರೆ, ಅದ್ಭುತವಾದ ಸೌಂಡ್ ಇದೆ ಅವರ ಹತ್ರ. ಬಹಳ ಖುಷಿ ಆಯಿತು. ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದ್ರು. ಏನಪ್ಪ ಹೇಳಿದ್ರೆ, ಸೋಲು ಗೆಲ್ಲಿನ ಮೆಟ್ಟಲು, ಮಕ್ಕಳ ಗೆದ್ರೆ ಲೀಡಾಗ್ತೀರಿ, ಸೋತ್ರೆ ಏಳುವವರಾಗ್ತೀರಿ ಅಂತ ಹೇಳಿದ್ರು. 100ಕ್ಕೆ 100ರಷ್ಟು ಸತ್ಯ. ಯಾಕೆಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಯಾರು ಬಹಳ ಪ್ರೀತಿಯಿಂದ ಗುರುಗಳನ್ನ ಪ್ರೀತಿಸ್ತಿರೋ ಅವರು ದೊಡ್ಡ ಲೀಡರ್ ಆಗ್ತಾರೆ. ಯಾರು ತಂದೆ ತಾಯಿಗಳನ್ನ ಗೌರವಿಸ್ತಿರೋ ಅವರು ಇಡೀ ಸಮಾಜದಲ್ಲಿ ಗೌರವಿಸಲ್ಪಡ್ತೀರಿ. ನೀವು ಇನ್ನೊಬ್ಬರನ್ನ ಆರೈಕೆ ಮಾಡುವ ಅದ್ಭುತ ಶಕ್ತಿಗಳಾಗ್ತೀರಿ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ನಾಗಾಲೋಟದಲ್ಲಿ ಹೋಗ್ತಾ ಇದ್ದೀವಿ. ಏನು ತಂತ್ರಜ್ಞಾನ, ಮೊಬೈಲ್, ವಾಟ್ಸಪ್, ಇಂಟರ್ನೆಟ್, ಅವು ಇವು ಸಿಕ್ಕಾಪಟ್ಟೆ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಕಾಲದಲ್ಲಿ ಏನಿಲ್ಲ ಮಕ್ಕಳೇ. ನಿಮ್ಮಂಗೆ ನಾನು 1 to 10th ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ್ದೀನಿ. ಇದೇ ಥರ ಚಕ್ರವರ್ಕಲ್ ಹಾಕೊಂಡು ಕೂತ್ಕೊಳ್ತಾ ಇದ್ವಿ. ಕಾಲು ನೋವು ಬರ್ತಾ ಇತ್ತು. ಬೆಳಗ್ಗೆ ಸಂಜೆಯಿಂದ ಕೂತ್ರೆ ಬೆಳಗ್ಗೆ ಸಂಜೆ ಎದ್ದು ನಡೆಯಕ್ಕೆ ಆಗ್ತಿದ್ದಿಲ್ಲ. ಆದರೆ ನಿಮ್ಗೆ ಎಲ್ಲ ಸೌಲಭ್ಯಗಳಿದೆ. ಮತ್ತೆ ನಿಮಗೆ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಒಳ್ಳೆ ಲ್ಯಾಬೊರೇಟರಿ ಇದೆ, ಒಳ್ಳೆ ಶಿಕ್ಷಣ ವ್ಯವಸ್ಥೆ ಇದೆ, ಫ್ರೀ ಎಜುಕೇಶನ್ ಸಿಸ್ಟಮ್ಸ್ ಇದೆ. ಬಿಸಿ ಊಟವನ್ನ 1 to 10th ಕೊಡ್ತೀವಿ. PUCಗೂ ಕೊಟ್ಟರೆ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಹಳ್ಳಿಗಳಿಂದ ಬರುವಂತ ಮಕ್ಕಳಿಗೆ ಹಸುವನ್ನು ಮೇಯಿಸುವಂತ ಅಮೃತ ಯೋಜನೆ ಅದಾಗಿದೆ. ಆದ್ರೆ ನೀವೆಲ್ಲವನ್ನೂ ಮಾಡ್ತೀರಿ, ಸಂತೋಷ. ಆದ್ರೆ ನಿಮ್ಮತನವನ್ನು ನೀವು ಗೌರವಿಸಿ. ಮೊದಲು ನಿಮ್ಮನ್ನು ನೀವು ಗೌರವಿಸೋದು ಕಲ್ತ್ರೆ ಸಮಾಜ ನಿಮ್ಮನ್ನ ಗೌರವಿಸುತ್ತೆ. ಮೊದಲು ನಿಮ್ಮನ್ನು ನೀವೇನು ಅಂತ ಅರ್ಥ ಮಾಡ್ಕೊಂಡು ಕಲ್ತ್ಕೋಬೇಕು. ಈ ಕಾಲೇಜು ವ್ಯವಸ್ಥೆಯಲ್ಲಿ ಬಹಳ ದುಡ್ಡಾಟ ಜಾಸ್ತಿ ಇದೆ. ಯಾಕೆಂದ್ರೆ ಅರೆಯದೇ ವ್ಯವಸ್ಥೆ. ಅವರಿಗೆ ಆ ಕಡೆ ಫುಲ್ ಏಜು ಆಗಿರೋದಿಲ್ಲ, ಈ ಕಡೆ ಬಾಲ್ಯನೂ ಇರೋದಿಲ್ಲ. ಬಹಳ ಮೆಟ್ಲಲ್ಲಿ ಇರ್ತೀರಿ. ಆದರೆ ನೀವು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡು ನನ್ನ ಗುರಿ ಏನು, ನನ್ನ ಬದುಕಿನ ಮುಂದಿನ ಯಾವ ಕೆಲಸವನ್ನು ಮಾಡಬೇಕು, ಏನನ್ನು ಅರಸಬೇಕು, ಯಾವುದಕ್ಕಾಗಿ ನಾನು ಇರಬೇಕು ಅನ್ನುವಂಥ ಪ್ರಶ್ನೆಗಳನ್ನು ನೀವು ಉತ್ತಾಕೊಂಡ್ರೆ ಖಂಡಿತ ನಿಮಗೆ ಯಾವುದಾದ್ರೂ ಒಂದು ಜೀವನದ ಅಮೂಲ್ಯವಾದ ಕ್ಷೇತ್ರಗಳು ನಿಮ್ಮನ್ನು ಕೈ ಬೀಸಿ ಕರೀತಾ ಇರ್ತದೆ. ಹಾಗಾಗಿ ನೀವು ನಿಮ್ಮ ಅವಕಾಶಗಳೇ ಹುಡುಕಿ ಬರುವ ಹಾಗೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳು ಅದ್ಭುತವಾಗಿ
ಯಾವುದೇ ಕಾರಣಕ್ಕೂ ಯಾವುದೇ ಅಕ್ಷರಾಭ್ಯಾಸವನ್ನು ಕಲಿತಿರಲಿಲ್ಲ. ಸಣ್ಣ ಸಣ್ಣ ಕ್ರೀಡೆಗಳನ್ನ, ಚಟುವಟಿಕೆಗಳನ್ನ, ದೈಹಿಕ ಚಟುವಟಿಕೆಗಳನ್ನ, ಈಜುವುದನ್ನ, ಪರ್ವತ ಹತ್ತುವುದನ್ನ, ಎಳೆಯುವುದನ್ನ, ಕಲ್ಮಣಿ ಹತ್ತುವುದನ್ನೆಲ್ಲ ಕಲಿತಾ ಕಲಿತಾ ಅವರ ವಿದ್ಯಾಭ್ಯಾಸದ ಮೂಲವನ್ನು ಕಂಡುಕೊಳ್ತಾನೆ ಅಂತೇಳಿ ಚರಿತ್ರೆ ನಮಗೆ ತಿಳಿಸುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ, ನಿಮ್ಮ ಕಾಲೇಜಿಗೆ ಅದ್ಭುತವಾದಂಥ ಶಕ್ತಿಗಳಾಗಿ, ಓದಿರುವಂಥ ಕಾಲೇಜನ್ನ, ಕಲಿಸಿರುವಂಥ ಗುರುಗಳನ್ನ ಮತ್ತು ಉಪನ್ಯಾಸಕರನ್ನ ಮರಿಬೇಡಿ. ಮತ್ತೆ ಈ ಸಂಸ್ಥೆಯನ್ನು ಸಹ ಮರಿಬೇಡಿ. ಈ ಸಂಸ್ಥೆಗೋಸ್ಕರ ನೀವು ಬದುಕನ್ನ ಮುಡುಪಾಗಿ ಇಟ್ಕೊಳ್ಳಿ. ಎಲ್ಲಾದ್ರೂ ದೊಡ್ಡ ವ್ಯಕ್ತಿಗಳಾದಾಗ ಒಂದಿನ ಬಂದು ಈ ಸಂಸ್ಥೆಯನ್ನ ನೆನೆಸ್ಕೊಂಡು ಅದಕ್ಕೆ ಸಾಧ್ಯವಾದಷ್ಟು ಅಳಿದ ಸೇವೆಯನ್ನು ಸಲ್ಲಿಸುವಂತ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತ ಕ್ರೀಡಾ ಮನೋಭಾವದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸೋಲು ಬಗ್ಗೆ ಚಿಂತೆ ಮಾಡ್ತೇವೆ. ನೀವೆಲ್ಲರೂ ಒಳ್ಳೆಯದಾಗಿ ಹಾರೈಸ ಈ ಮಾತಾಡಿದ ಅವಕಾಶವನ್ನು ಕೊಡುವ ಎಲ್ಲ ಗಣ್ಯರಿಗೂ ನಮಸ್ಕರಿಸಿದ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣಾಧಿಕಾರಿಯಾಗಿರುವಂತಹ ಎಂ ಜಿ ಮಹಮೂದ್ ಸರ್ ಅವರು ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಎಸ್ ಅವರು ಶಾಲು ಹೊಲಿಸಿ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಮನ ಇಲ್ಲಿಲ್ಲ, ಗ್ರೌಂಡಲ್ಲಿ ಇದೆ ಅಂತ ಗೊತ್ತಿದೆ. ಇನ್ನು ಕೇವಲ ಐದು ನಿಮಿಷದಲ್ಲಿ ಅಲ್ಲಿ ಕ್ರೀಡೆ ಆರಂಭವಾಗುತ್ತೆ. ಹಾಗಾಗಿ ಕೇವಲ 5 ನಿಮಿಷದಲ್ಲಿ ಇದು ಮುಕ್ತಾಯವಾಗುತ್ತದೆ. ಈಗ ಕೊನೆಯದಾಗಿ ನಮ್ಮ ಕಾಲೇಜಿನ ಸಂಚಾಲಕರು ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಎಸ್ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಇವತ್ತಿನ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನೆಗೆ ಬಂದಂಥ ನನ್ನ ಮಾರ್ಗದರ್ಶಕರು ಹಾಗೂ ಹಿರಿಯರಾದಂಥ ಉಪನಿರ್ದೇಶಕರಾದಂಥ ಜಯಣ್ಣವರೇ ಹಾಗೂ ಬಂಟ್ವಾಳ ತಾಲೂಕಿನ ಬ್ಲಾಕ್ ಎಜುಕೇಷನ್ ಆಫೀಸರ್ ಆಗಿ ಬಂದಂತಹ ಮಂಜುನಾಥರವರೇ, ಪ್ರಿನ್ಸಿಪಾಲ್ ಅವರ ರಕ್ಷಿತ್ ಅವರೇ ಹಾಗೂ ಅಶ್ರಫ್ರವರೇ ಹಾಗೂ ಎಲ್ಲ PT ಮಾಸ್ಟರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ನಿಮ್ಮನ್ನು ನೋಡಿದಾಗ ಬಹಳ ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಖುಷಿ ಆಗ್ತದೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾನು ಹೀಗೆ ಕೂತ್ಕೊಂಡಿದ್ದೆ, ನಿಮ್ಮಂಗೆ ಕೂತ್ಕೊಂಡಿದ್ದೆ. ಅದನ್ನು ನೋಡುವಂತ ಭಾಗ್ಯ ನನಗೆ ಸಿಕ್ಕಿದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಖುಷಿಯಾಗಿರ್ಬೋದು. ಸೂರಜ್ ಎಜುಕೇಶನ್ ಅಂಡ್ ಚಾರಿಟಬಲ್ ಸೊಸೈಟಿನ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಜಯಣ್ಣವರು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಶಾಲೆಗೆ ಬಂದು ನಮ್ಮ ಮೇಲೆ ಪ್ರೀತಿ ಇಟ್ಟು, ನಾನು ಕೂಡ ಆ ಟೈಮಿಗೆ ಬರಲಿಲ್ಲ, ನಾನು ಅರ್ಧ ಗಂಟೆ ಲೇಟ್ ಮಾಡಿ ಬಂದಿದ್ದೇನೆ. ಆದರೆ ಜಯಣ್ಣವರ ನಮ್ಮ ಶಾಲೆಗೆ ಇದ್ದಂಥ ಒಂದು ಪ್ರೀತಿ ನಾನು ಯಾವತ್ತೂ ಜೀವನದಲ್ಲಿ ಮರೆಯೋದಿಲ್ಲ ಸರ್. ನಿಮ್ಮನ್ನು ನೀವು ಇರುವಂತಹ ಹೃದಯಪೂರ್ವಕವಾಗಿ ನಮ್ಮ ಶಾಲೆಗೆ ಬಂದಿದ್ದೀರ. ನಿಮಗೆ ಸೂರಜ್ ಎಜುಕೇಶನ್ ಅಂತ ಚಾರಿಟಬಲ್ ತುಂಬ ಅಭಿನಂದನೆಗಳು. ಇವತ್ತು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಬಂಟ್ವಾಳ ತಾಲೂಕು ಈಗ ತಾನೇ ಬಂದಂತ ಮಂಜುನಾಥ್ ಅವರು, ನಾನು ಅವರಿಗೆ ಫೋನ್ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು ಸರ್ ಕೇಳಿದಾಗ ನಾನು ಬರ್ತೇನೆ. ಅವರು ಮಾತಾಡಿದ ಗೊತ್ತಿನಂಥ ಮಾತುಗಳನ್ನು ಕೇಳಿ ನಮ್ಮ ವಿವೋ ಆಗಿ ಬಂದದಕ್ಕೆ ನಮಗೆ ದೈವ ಸ್ವರೂಪವಾಗಿ ಬಂದಂತ ಆಗಿದೆ. ಅದಕ್ಕೋಸ್ಕರ ನಿಮಗೆ ಏನು ಸಹಾಯ ಬೇಕು ನಮ್ಮೆಲ್ಲ ಸೂರಜ್ ಎಜುಕೇಶನ್ ಚಾರಿಟಬಲ್ ಯಾವಾಗೂ ನಿಮ್ಮ ಹಾಗೆ ಒಂದು ಮಕ್ಕಳೇ, ನಾನೇನು ಜಾಸ್ತಿ ಹೊತ್ತು ಮಾತ್ರ 5 ನಿಮಿಷ ಅಂತ ಹೇಳಿದ್ದಾರೆ. 5 ನಿಮಿಷದಲ್ಲಿ ನಾನು ಫಿನಿಶ್ ಮಾಡ್ತೇನೆ. ನೀವೆಲ್ಲ ಭಾಗ್ಯವಂತರು, ರಿಯಲಿ ಎಷ್ಟು ಭಾಗ್ಯವಂತರು ಅಂತ ಹೇಳಿದರೆ, ನಾವು ಕಲಿಬೇಕಾದ ಇಷ್ಟೆಲ್ಲ ಅವಕಾಶಗಳು ಇಲ್ಲಾಗಿತ್ತು. ಆದರೆ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ. ಅವು
ಇಂಡೋರ್ ಶಾಲೆಗೆ ಇಂಡೋರ್ ಗೇಮ್ಸ್ ಮಾಡಲಿಕ್ಕೆ ಶಿಫ್ಟ್ ಮಾಡೋಣ. ನಾ ಹೇಳಿದೆ ದೇವರು ನಮ್ಮ ಒಟ್ಟಿಗಿದ್ದಾನೆ, ನಮ್ಮ ಮನಸ್ಸು ಒಳ್ಳೆ ಇದ್ದರೆ, ನಾವು ಒಳ್ಳೆಯದಿದ್ದರೆ ದೇವರು ನಮ್ಗೆ ಆಶೀರ್ವಾದ ಯಾವಾಗ ಇರ್ತದೆ. ಅದಕ್ಕೆ ದೇವರನ್ನು ನಾವು ಪ್ರಾರ್ಥಿಸಿ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗೋಣ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಟಿಪ್ಪು ಸುಲ್ತಾನ್ ಪಂದ್ಯ ಆಟಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಆರಂಭ ಮಾಡಿರುವಂತಹ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಸಿ ಡಿ ಜಯಣ್ಣ ಇವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಶಿಕ್ಷಣಾಧಿಕಾರಿಯಾಗಿರುವಂತಹ ಎಂ ಜಿ ಮಂಜುನಾಥ್ ಸರ್ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದಾನೆ. ಮೊದಲ ಕಾಲೇಜಿನ ದೈಹಿಕ ಶಿಕ್ಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದಾನೆ. ಇಷ್ಟು ನಮ್ಮ ಜೊತೆ ಇದು ಸಹಕರಿಸಿದಂತಹ ನಿಮಗೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ಜೊತೆ ಆಶಾ ಕಾರ್ಯಕರ್ತರಿದ್ದಾರೆ, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ನಮ್ಮ ಜೊತೆ ಮೀಡಿಯಾದವರು ಕೂಡ ಇದ್ದಾರೆ.